ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಹೊಸ ರುಚಿ. ನಾ ಎಲ್ಲರಿಗೂ ಒಂದೇ ಸಮಸ್ಯೆ, ಕೂದಲು ಉದುರುತ್ತಿದೆ, ಕೂದಲು ಬೇಗ ಬೆಳ್ಳಗಾಗ್ತಾ ಇದೆ, ಕೂದಲಲ್ಲಿ ಹೊಟ್ಟು, ತಲೆಯಲ್ಲೆಲ್ಲ ಹೊಟ್ಟಿದೆ ಅಂತ ಹೇಳೋ ಒಂದು ಸಮಸ್ಯೆ. ಆ ಸಮಸ್ಯೆಯನ್ನು ಹೇಗೆ ನಿವಾರಿಸೋದು ಅಂತ ಹೇಳಿ ನಾನು ಇವತ್ತು ನಿಮಗೆ ಹೇಳ್ತೀನಿ. ಮೊದಲಿಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ಲೋಟದಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳೋಣ. ಆ ಕೊಬ್ಬರಿ ಎಣ್ಣೆನ ತಗೊಂಡು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕಿ ಲೈಟಾಗಿ ಕಾಯಿಸ್ಕೊಳ್ಳಿ. ಆ ಕಾಯಿಸ್ಕೊಂಡಾದಮೇಲೆ ಅದಕ್ಕೆ ನೆಲ್ಲಿಕಾಯನ್ನು ಹಾಕಬೇಕು. ಈ ನೆಲ್ಲಿಕಾಯಿ ನೋಡಿ, ನಮ್ಮ ಆಂಟಿ ಮನೆಯಿಂದ ನಾನು ತೊಗೊಂಬಂದಿದ್ದೀನಿ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿನ ನಾನು ತಂದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ. ಅದು ಸಾಧಾರಣ ತಂದು ನಾನು 1 ವರ್ಷ ಆಯಿತು. ಅದನ್ನು ನಾನು ಹಾಗೆ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಟಿದ್ದೆ. ಇವತ್ತು ನನಗೆ ಬೇಕಾದಾಗ ಎಣ್ಣೆ ಕಾಯಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೆ. ಇವತ್ತು ಅದೇ ಇದನ್ನು ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿ ಕೂಡ ತುಂಬ ಒಳ್ಳೆಯದು ಹೇರ್ಗೆ. ನೆಲ್ಲಿಕಾಯಿನ ಸಿಕ್ಕಿದ್ರೆ ನೀವು ಅದನ್ನು ತಿನ್ನಿ, ಅದರಿಂದ ಚಟ್ನಿ ಮಾಡಿ ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಆಮೇಲೆ ಹಾಗೆ ಆದ್ರೂ ತಿನ್ಬೋದು. ಆಮೇಲೆ ಇದಕ್ಕೆ ನಾನು ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಬೇವಿನ ಸೊಪ್ಪು ಹಾಕೋದ್ರಿಂದನೂ ಕೂದಲಲ್ಲಿ ಹೊಟ್ಟು ಬರಲ್ಲ, ತಲೆಯಲ್ಲಿ ಹೊಟ್ಟು ಬರಲ್ಲ. ಆಮೇಲೆ ಏನಾದರೂ ಇದ್ದರೆ ಅದು ಕೂಡ ಸತ್ತು ಹೋಗ್ತವೆ ಅಥವಾ ಬರೋದೇ ಇಲ್ಲ, ಅದರ ಸ್ಮೆಲ್ಲಿಗೆ ಬರಲ್ಲ. ಕೂದಲು ಎಣ್ಣೆ ಹಚ್ಕೊಳ್ತೀವಲ್ಲ, ಈ ಎಣ್ಣೆನ ಅದಕ್ಕೆ ಆ ಸ್ಮೆಲ್ಲಿಗೆ ಬರಲ್ಲ. ಹಾಗಾಗಿ ನಾನು ಎಣ್ಣೆ ಕಾಯಿಸುವಾಗ ಬೇವಿನ ಸೊಪ್ಪನ್ನು ಕೂಡ ಹಾಕ್ತೀನಿ. ಆ ಬೇವಿನ ಸೊಪ್ಪು ಆದಮೇಲೆ ಅದ್ರ ಜೊತೆಗೆ ನಾನು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ನಿಮಗೆಲ್ರಿಗೂ ಗೊತ್ತೇ ಇದೆ, ಅದು ಎಷ್ಟು ಖನಿಜಾಂಶದಿಂದ ಕೂಡಿದೆ ಅಂತ. ಅದನ್ನು ನಾವು ಊಟದಲ್ಲಿ, ಅಡಿಗೆಯಲ್ಲಿ ತುಂಬ ಬಳಸ್ತಾರೆ. ಅದನ್ನು ನೋಡಿದ್ದೀನಿ ತುಂಬ ಜನನ. ಅದನ್ನು ಹೆಕ್ಕಿ ಸೈಡ್ಗಿಡ್ತಾರೆ. ಅದನ್ನು ತಿನ್ನಬೇಕು, ಚಟ್ನಿ ಮಾಡಿ ತಿಂದ್ರೂ ಒಳ್ಳೆಯದೇನೆ ಅದು. ಅದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಖನಿಜಾಂಶ ಹೆಚ್ಚಾಗಿರೋದ್ರಿಂದ ಬ್ಲಡ್ ಪ್ಯೂರಿಫಿಕೇಷನ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ಈ ಕರಿಬೇವನ್ನು ಉಪಯೋಗಿಸಿ. ಆಮೇಲೆ ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಅದ್ರ ಜೊತೆಗೆ ನಾನು ಗರಿಕೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಗರಿಕೆ ಹಾಕೋದ್ರಿಂದನೂ ಕೂಡ ಕೂದಲು ಕಪ್ಪಾಗಲಿಕ್ಕೆ ಸಹಾಯ ಆಗುತ್ತೆ. ಬಿಳಿ ಕೂದಲೆಲ್ಲ ಬೇಗ ಬರೋದಿಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಗರಿಕೆ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇತ್ತು, ಹಾಗಾಗಿ ಗರಿಕೆ ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಎಣ್ಣೆ ಮಾಡೋದಾದರೆ ಜಾಸ್ತಿ ಹಾಕಿ. ಆಮೇಲೆ ತಲೆಗೆ ಮೊಟ್ಟೆ ಹಾಕಿ ಸ್ನಾನ ಮಾಡುವಾಗ, ಮೊಟ್ಟೆ ವೈಟ್ ಕಲರ್ದು ಅದನ್ನು ಹಾಕಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ನಿಮ್ಮ ಹೇರ್ ಎಷ್ಟು ಶೈನಿಂಗ್ ಇರುತ್ತೆ ಅಂತ ನೋಡಿ. ಮತ್ತು ಉದ್ದ ಬೆಳಿಲಿಕ್ಕೆ ಕೂಡ ಮೊಟ್ಟೆ ಅದು ಸಹಕಾರಿಯಾಗುತ್ತೆ, ಚೆನ್ನಾಗಾಗುತ್ತೆ. ನಾನು ಕೂಡ ಮೊಟ್ಟೆ ಹಾಕಿಯೇ ತಲೆಗೆ 1 ಗಂಟೆ ಬಿಟ್ಟು ಮತ್ತೆ ಸ್ನಾನ ಮಾಡ್ತೀನಿ. ಅದ್ರ ಜೊತೆಗೆ ಮೆಂತ್ಯ ಕೂಡ ರುಬ್ಬಿಟ್ಟು ಹಚ್ಕೊಳ್ತೀನಿ. ಮೆಂತ್ಯ ಮತ್ತು ತೆಂಗಿನಕಾಯಿನೂ ಕೂಡ ಹಾಕಿ ರುಬ್ಬಿ ಹಚ್ಕೊಳ್ತೀನಿ. ಅದನ್ನು ನಾನು ಇನ್ನೊಂದು ದಿವಸ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಮಾಡಬೇಕು ಅಂತೇಳಿ. ಈಗ ಅದಕ್ಕೆ ಈರುಳ್ಳಿಯನ್ನು ಕೂಡ ಗೆಜ್ಜಿ ಹಾಕಬೇಕು. ನಾನು ನಮ್ಮ ಕುಟ್ಟಣಿಗೆಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈರುಳ್ಳಿಯನ್ನು ಹಾಕೋದ್ರಿಂದ ಕೂದಲು ಕಪ್ಪಾಗಿರುತ್ತೆ ಮತ್ತು ತಲೆಯಲ್ಲಿ ಹೊಟ್ಟು ಬರೋದಿಲ್ಲ. ಹಾಗಾಗಿ ನಾವು ಈರುಳ್ಳಿಯನ್ನು ಕೂಡ ಹಾಕಬೇಕು ಅದನ್ನು ಕಾಯಿಸುವಾಗ. ಆನಂತರ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಕಾಯಿಸಬೇಕು, ತುಂಬ ಉರಿ ಇಟ್ಬಿಟ್ಟು ಕಾಯಿಸಬೇಡಿ. ನೋಡಿ, ಆ ಎಣ್ಣೆದು ಬಣ್ಣ ಚೇಂಜ್ ಆಗಿದೆ. ವೈಟ್ ಇದ್ದಿದ್ದು ಕೊಬ್ಬರಿ ಎಣ್ಣೆ ನೋಡಿ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ. ಇದನ್ನು ಕಾಯಿಸಿ ಆದಮೇಲೆ ಅದನ್ನು ಆರ್ಲಿಕ್ಕೆ ಬಿಡಬೇಕು. ಆ ಬಿಸಿನೇ ಹಚ್ಕೊಳಕ್ಕೆ ಹೋಗ್ಬಿಡ್ಬೇಡಿ ತಲೆಗೆ. ಅದು ಸ್ವಲ್ಪ ಹೊತ್ತು ಆರಬೇಕು, ಎಣ್ಣೆ ಆರಬೇಕು. ಅದನ್ನು ಹಾಕಿ ಹಿಂಗೆ ತಿರುಗಿಸ್ತಾ ಇರಿ, ತಳ ಹಿಡಿಬಾರ್ದು. ಅದಕ್ಕೋಸ್ಕರನೇ ನಾನು ಈ ಥರ ತಿರುಗಿಸ್ತಾ ಇದ್ದೀನಿ. ಮತ್ತು ಸಿಮ್ಮಲ್ಲೇ ಇರಬೇಕು. ಅದನ್ನು ಉರಿ ಮಾತ್ರ ಕೊಡ್ಲಿಕ್ಕೆ ಹೋಗ್ಬಿಡಿ, ಎಲ್ಲ ಒಂದೇ ಸಲ್ತಿ ಕಪ್ ಬಂದುಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ತಾ ಇರಿ. ಎಲ್ಲರೂ ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಈ ಥರ ಎಣ್ಣೆಗೆ ಮಾಡಲಿಕ್ಕೆ ಮತ್ತು ತಲೆಗೆ ಹಚ್ಕೊಳ್ಬೇಕು, ಹೊಟ್ಟು ಹೋಗಬೇಕು, ಉದ್ದ ಕೂದಲು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಆಮೇಲೆ ಈ ಎಣ್ಣೆಯನ್ನು ನೀವೇನು ಮಾಡಬೇಕು ಅಂತೇಳಿದರೆ, ಕಾಯಿಸಾದ್ಮೇಲೆ ಅದನ್ನು ಆರ್ಲಿಕ್ಕೆ ಬಿಡಬೇಕು. ಸಾಧಾರಣ 1-2 ಗಂಟೆ. ಇದನ್ನು ನೀವು ರಾತ್ರಿ ಕಾಯಿಸಿಟ್ರೆ ತುಂಬ ಒಳ್ಳೆಯದು. ರಾತ್ರಿ ಕಾಯಿಸಿಟ್ರೆ ಬೆಳಗ್ಗೆ ಆರಿರುತ್ತೆ. ಆಮೇಲೆ ಅದನ್ನು ಒಂದು ಡಬ್ಬಕ್ಕೆ ಶೇಖರಣೆ ಮಾಡ್ಬೋದು. ಇವಾಗ ನೋಡಿ, ಇದು ಆಗಿದೆ. ಅದನ್ನು ನಾನು ಆಫ್ ಮಾಡಿದಾಗ ನೋಡಿ ಈ ಥರ ಕಾಣಿಸ್ತಿದೆ. ನೋಡಿ, ಕಪ್ಪಾಗಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತ, ನೆಲ್ಲಿಕಾಯಿ ಅದೆಲ್ಲ. ಅದನ್ನು ಒಂದು ಶೋಧಿಸೋದಕ್ಕೆ, ಇದರಲ್ಲಿ ಏನದು
ಕಾಫಿ ಸ್ಟೈನರ್ ಇದೆಯಲ್ಲ ಅದರಲ್ಲಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿ, ಬಟ್ಟೆಯಲ್ಲಿ ಬೇಕಾದರೆ ಶೋಧಿಸ್ಕೊಳ್ಬೋದು. ನೋಡಿ ಎಣ್ಣೆ ಬಣ್ಣನೇ ಚೇಂಜ್ ಆಗಿದೆ. ಅದು ಯಾವ ಬಣ್ಣ ಇತ್ತು ಗೊತ್ತಾ? ವೈಟ್ ಕಲರ್ ಇತ್ತು ಕೊಬ್ಬರಿ ಎಣ್ಣೆ, ಈಗೆಲ್ಲ ನೋಡಿ ಬ್ರೌನ್ ಕಲರಿಗೆ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದನ್ನು ನೀವು ಈಗ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಇದು ಸಾಧಾರಣ ನಿಮ್ಮ ಒಬ್ಬರೇ ಹಾಕ್ಕೊಳ್ಳೋದಾದರೆ ಸಾಧಾರಣ ಒಂದು 3 months ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಒಬ್ಬರು ಯೂಸ್ ಮಾಡೋದಾದರೆ. ಇದನ್ನು ನಾನು ಕೊಬ್ಬರಿ ಎಣ್ಣೆ ಡಬ್ಬ ಇತ್ತಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಆ ಕೊಬ್ಬರಿ ಎಣ್ಣೆ ಡಬ್ಬದಲ್ಲೇ ಮುಚ್ಚಿಡ್ತೀನಿ ನಾನು ಅದನ್ನು, ಮುಚ್ಚಳನ. ಅದರದ್ದು ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ಸ್ನಾನ ಮಾಡೋದಕ್ಕೆ 1 ಗಂಟೆ ಮೊದಲು ಹಚ್ಕೊಳ್ತೀನಿ, ಅಥವಾ ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ತೀನಿ. ಇದಾದಮೇಲೆ ಆ ಮುಚ್ಚಳದ ತಿರ್ಪು ಹಾಕಿದ ತಕ್ಷಣ ಮುಚ್ಚಳದಲ್ಲೇ ನೋಡಿ ಆ ಮುಚ್ಚಳದಿಂದನೇ ಪ್ರೆಸ್ ಮಾಡಿದಾಗ, ಈಗ ಪ್ರೆಸ್ ಮಾಡಿ ನಾವೇನು ಮಾಡ್ಬೋದು, ಕೂದಲಿಗೆ ಹಚ್ಕೊಳ್ಬೋದು. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.